ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೆಯದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲ ಇವರ ಸಹಭಾಗಿತ್ವದೊಂದಿಗೆ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಇವಾಗಿನ ನನ್ನಂಥ ಮಕ್ಕಳಿಗೆ ಅಡುಗೆ ಮಾಡೋದೇ ಗೊತ್ತಿರೋದಿಲ್ಲ. ಹಾಗಂತ ಇಂಟ್ರೆಸ್ಟ್ ಇಲ್ಲ ಅಂತ ಇಲ್ಲ, ಇಂಟ್ರೆಸ್ಟ್ ಇದೆ, ಆದರೆ ಯಾವ ಥರದ ಅಡುಗೆ ಮಾಡಬೇಕನ್ನೋ ಕನ್ಫ್ಯೂಷನ್ ಇರುತ್ತೆ. ಅದಕ್ಕಾಗಿ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಈಸಿ ಹಾಗೂ ಟೇಸ್ಟಿಯಾದ ಅಡುಗೆಗಳನ್ನು ತೋರಿಸ್ತಾ ಇದ್ದೇವೆ. ಹಾಗೆ ಇವತ್ತು ನಮ್ಮ ಕಿಚನ್ಗೆ ಶ್ರೀಮತಿ ಶ್ರೀಲಕ್ಷ್ಮಿಯವರು ಯಾವ ಈಸಿ ಹಾಗೂ ಟೇಸ್ಟಿಯಾದ ಅಡುಗೆ ಹೇಳಿಕೊಡ್ತಾರೆ ಹೇಳಿ ಅವರನ್ನೇ ಕೇಳೋಣ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ. ಎಲ್ಲಿಂದ ಬಂದಿದ್ದೀರಿ ಮೇಡಮ್? ಮ್ಯಾಂಗ್ಳೂರು, ಕುದ್ರೋಳಿಯಿಂದ. ಓಕೆ. ಸೊ ಇವತ್ತು ಯಾವುದು ಹೊಸ ಅಡುಗೆ ಹೇಳ್ಕೊಡ್ತೀರಿ ಈಸಿ ಹಾಗೂ ಟೇಸ್ಟಿ ಆದಂತ? ಇದು ಸಬ್ಬಸಿಗೆ ಸೊಪ್ಪು ಉಂಟಲ್ಲ, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳು ಸೊಪ್ಪು ತಿನ್ಲಿಕ್ಕೆ ಅಂದ್ರೆ ನಿಮಗೆಲ್ಲ ಯೂಸಲ್ ಆಗಿ ಇಷ್ಟನೇ ಇರೋದಿಲ್ಲ ಅಲ್ಲ. ಸೊಪ್ಪಿನ ಸಾಂಬಾರ್ ಏನಾದರೂ ಮಾಡಿದ್ರೆ ಅದು ಯಾವ ಮಕ್ಕಳು ಮುಟ್ಟುವುದೇ ಇಲ್ಲ. ಸೊ ಅದನ್ನ ಈ ಪನ್ನೀರ್ ಒಟ್ಟಿಗೆ ಇಷ್ಟ ಇರೋದೊಟ್ಟಿಗೆ ಸೇರಿಸಿ ಕೊಟ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಅದರಲ್ಲಿ ಒಂದು ರೈಸ್ ಐಟಮ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ. ಓಕೆ. ಏನು ಕೊಡಲಿ ಮ್ಯಾಮ್ ಸ್ಟಾರ್ಟ್ ಮಾಡೋಕ್ಕೆ? ಕುಕ್ಕರ್. ಓಕೆ, ಕುಕ್ಕರ್ ಅಲ್ಲ? ಗ್ಯಾಸ್ ಆನ್ ಮಾಡ್ತೀನಿ. ಓಕೆ. ಎಣ್ಣೆ ಹಾಕಬೇಕು. ಎಣ್ಣೆ ನಮ್ಮ ಕಿಚನಲ್ಲಿ ನಾವು ಉಪಯೋಗಿಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪ್ಯೂರ್, ಹೆಲ್ದಿ ಆ್ಯಂಡ್ ಟೇಸ್ಟಿ. ಸಾಕಾ? ಹಾಕಿ. ಸ್ವಲ್ಪ ಕ್ಯಾಶ್ಯೂ ನಟ್ ಇದು ಡ್ರೆಸ್ಸಿಂಗಿಗೆ. ಓಕೆ. ಸ್ವಲ್ಪ ಫ್ರೈ ಆದರೆ ತುಂಬ ಬ್ಲ್ಯಾಕ್ ಆಗೋದು ಬೇಡ, ಗೋಲ್ಡನ್ ಕಲರ್ ಬಂದರೆ. ಓಕೆ. ಸೊ ಫ್ರೀ ಟೈಮಲ್ಲಿ ಏನು ಮಾಡ್ತೀರಿ ಮ್ಯಾಮ್? ನಾನು ಜಾಬಲ್ಲಿದ್ದೀನಿ. ಓ ಹೌದಾ, ಜಾಬಲ್ಲಿ? ಎಲ್ಲಿ? ಹೋಟೆಲ್ ಅಭಿಮಾನ್ ರೆಸಿಡೆನ್ಸಿಯಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ. ಓಕೆ. ಸೊ ಅಲ್ಲೇ ಇರ್ತೀರಿ. ಯಾವಾಗ ಕುಕಿಂಗಲ್ಲಿ ಹೇಗೆ ಇಂಟ್ರೆಸ್ಟ್? ಅಂದರೆ ಮಾಡ್ತಾ ಇರ್ತೀರಾ ಯಾವಾಗಲೂ ಕುಕಿಂಗ್? ಮನೇಲಿ ಮಾಡಬೇಕು, ಹೇಗೋ ಮಾಡೋದೆ. ಅದರೊಳಗೂ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿಬಿಟ್ಟು ಜಾಬಿಗೆ ಹೋಗೋ ಕಾರಣ ನಾವು ಯಾವತ್ತು ಸ್ವಲ್ಪ ಈಸಿಯಾಗಿರೋ ಡಿಶಸ್ ಮಾಡಬೇಕು. ಮಕ್ಕಳಿಗೆ ಬಾಕ್ಸಿಗೆ ಕೂಡ ಆಗಬೇಕು, ಮಕ್ಕಳು ಬಾಕ್ಸ್ ಖಾಲಿ ಮಾಡಿ ಬರಬೇಕಲ್ಲ, ಹಾಗಾಗಿ ಈ ಥರದ ಡಿಶಸ್ ಎಲ್ಲ ಮಾಡೋದು ನಾವು. ಇದು ಸ್ವಲ್ಪ ಬೇಕಾಯಿತು. ಈಗ ಉಂಟಲ್ಲ, ನಾವು ಗರಂ ಮಸಾಲ ಎಲ್ಲ ಹೋಲಾಗಿ ಹಾಕಿದರೆ ಹೊಟ್ಟೆಗೆ ಹೋಗೋದಿಲ್ಲ, ಆದರೆ ಟೇಸ್ಟ್ ಬರುತ್ತೆ, ಸ್ಮೆಲ್ ಇರುತ್ತೆ. ಓಕೆ. ಈ ಏಲಕ್ಕಿನ ಹಾಗೆ ಹಾಕೋ ಬದಲು ಸ್ವಲ್ಪ ಹೀಗೆ ಓಪನ್ ಮಾಡಿ ಹಾಕಬೇಕು. ಮತ್ತು ಸ್ವಲ್ಪ ಪೆಪ್ಪರ್, ಹೋಲ್ ಪೆಪ್ಪರ್ಸು, ಒಂದೆರಡು ಮರಾಠಿ ಮೊಗ್ಗು ಅಂತಾರೆ ಅದು, ಲವಂಗ, ಚಕ್ರ ಮತ್ತು ಚಕ್ಕೆ ಇದಿಷ್ಟು ಹಾಕೋದು. ಇದೆಲ್ಲ ಸ್ವಲ್ಪ ಪರಿಮಳ ಬರುತ್ತೆ ಅಲ್ಲ, ಸ್ಮೆಲ್ ಬರುವಾಗ ಗೊತ್ತಾಗುತ್ತೆ. ಆಗ ನಾವು ಜೀರಿಗೆಯನ್ನು ಸೇರಿಸ್ಕೊಳ್ಬೇಕು. ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ಜೀರಿಗೆ ಹಾಕೋದಲ್ಲ? ಇದನ್ನೆಲ್ಲ ಗ್ರೈಂಡ್ ಮಾಡೋಕ್ಕಿದೆಯಾ ಮ್ಯಾಮ್? ಅಲ್ಲ, ಹಾಗೆ ಗ್ರೈಂಡ್ ಮಾಡಿದರೆ ಡೈರೆಕ್ಟ್ ನಮಗೆ ಮಕ್ಕಳ ಹೊಟ್ಟೆಗೆ ಹೋಗುತ್ತೆ. ಅದು ಬೇಡ, ನಮಗೆ ಪರಿಮಳ ಬಂದರೆ ಸಾಕು, ಮಕ್ಕಳು ಅಟ್ರಾಕ್ಟ್ ಆಗಲಿಕ್ಕೆ, ತಿನ್ನಲಿಕ್ಕೆ. ಸೊ ಚಾಯ್ ಪತ್ರ ಮತ್ತು ಜೀರಿಗೆ, ಸ್ವಲ್ಪ ಜೀರಿಗೆ ಹಾಕಿದ ನಂತರ ಈರುಳ್ಳಿ, ಒಂದು ಈರುಳ್ಳಿ ಹಾಕಿದ್ರೆ ಆಯಿತು. ಸ್ವಲ್ಪ ಕಲರ್ ಬರುವಷ್ಟು ಮಾತ್ರ ಫ್ರೈ ಮಾಡಿಕೊಂಡು ಅದಕ್ಕೆ ಟೊಮೊಟೊ, ಇದು ಹುಳಿ ಟೊಮೊಟೊ ಅಂತಾರೆ, ನಾಟಿ ಟೊಮೊಟೊ ಅಂತ ಸಿಗುತ್ತೆ. ಆ ಟೊಮೊಟೊ ಯೂಸ್ ಮಾಡಿದರೆ ನಾವಿದಕ್ಕೆ ಲೆಮನ್ ಯೂಸ್ ಮಾಡಬೇಕು ಅಂತಿಲ್ಲ. ಹುಳಿ ಬರುತ್ತೆ ಅಲ್ಲ, ಈ ಟೊಮೊಟೊದಲ್ಲೇ ಹುಳಿ ಉಂಟು, ಹಾಗೆ ನಾವು ಹುಳಿ ಟೊಮೊಟೊನ ಹಾಕ್ತೀವಿ. ಇದೆಲ್ಲ ಸ್ವಲ್ಪ ಸ್ಮೂತ್ ಆಗಬೇಕು ಟೊಮೊಟೊ. ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ಮಾಡಬೇಕಾ? ಹೌದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಟೇಸ್ಟಿಗೆ. ಈಗ ಮೊದಲೇ ನೆನೆಸಿ ಇಟ್ಟಂಥ ಬಟಾಣಿ ಉಂಟಲ್ಲ, ಬಟಾಣಿಯನ್ನು ಸ್ವಲ್ಪ ಮೊಳಕೆ ಬಂದರೆ ಬಟಾಣಿ ಯಾವಾಗಲೂ ಒಳ್ಳೆಯದು. ಓಕೆ. ಸೊ ಮೊಳಕೆ ಬಂದ ಬಟಾಣಿಯನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. ಅಂದರೆ ಒಂದು ದಿವಸ ಮುಂಚೆ ಮಾಡಿರ್ಬೇಕಾ? ಒಂದು ದಿವಸ. ಈಗ ಇವತ್ತು ಬೆಳಿಗ್ಗೆಗೆ ಮಾಡಲಿಕ್ಕೆ ಅಂತ ಹೇಳಿದರೆ ನಿನ್ನೆ ಬೆಳಿಗ್ಗೆ ಬಟಾಣಿ ನೆನೆಸಬೇಕು. ನಿನ್ನೆ ಬೆಳಿಗ್ಗೆ ನೆನೆಸಿದರೆ ನಿನ್ನೆ ರಾತ್ರಿಗೆ ನಾವು ಅದರ ನೀರನ್ನು ತೆಗೆದು ಬಿಟ್ಟರೆ
ಅದು ಮೊಳಕೆ ಬಂದರೆ ಇವತ್ತಿನ ಬೆಳಿಗ್ಗೆಗೆ ಕರೆಕ್ಟಾಗಿ ಮೊಳಕೆ ಬಂದಂಥ ಬಟಾಣಿ ರೆಡಿ. ಓಕೆ. ನೀವು ಜಾಸ್ತಿಯಾಗಿ ಮಾಡುವಂಥ ಡಿಶ್ ಯಾವುದು ಮ್ಯಾಮ್? ನನ್ನ ಮಕ್ಕಳಿಗೆ ಪನ್ನೀರ್ ಇಷ್ಟ, ಸೊ ಹಾಗಾಗಿ ಪನ್ನೀರ್ ಡಿಶಸ್ ಜಾಸ್ತಿ ಮಾಡ್ತೇನೆ. ಅದು ಪನ್ನೀರ್ ಗ್ರೇವಿ ಐಟಮ್ಸ್, ಪನ್ನೀರ್ ಗ್ರೇವಿ ಮತ್ತು ಪನ್ನೀರ್ ರೈಸ್ ಮತ್ತು ಪಾಲಕ್ ಸೊಪ್ಪಿನಿಂದ ಕೂಡ ಇದೇ ಥರದ ಡಿಶ್ ಮಾಡ್ಬೋದು. ಈ ಸಬ್ಬಸಿಗೆ ಸೊಪ್ಪಿನ ಬದಲು ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿದ್ರೆ ಮಾಡ್ಬೋದಲ್ಲ. ಓಕೆ. ಇದು ಜಾಸ್ತಿ ಹಾಕಿದಷ್ಟು ಒಳ್ಳೇದಾ ಮ್ಯಾಮ್ ಸೊಪ್ಪು? ಅಂದರೆ ಕ್ವಾಂಟಿಟಿ ಏನಿಲ್ಲ, ಹಾಗೆ ಇಲ್ಲ, ಕ್ವಾಂಟಿಟಿ ಏನಿಲ್ಲ, ಎಷ್ಟು ಹಾಕ್ತಾರೆ ಅಷ್ಟು ಒಳ್ಳೇದಲ್ಲ. ಒಳ್ಳೇದು. ಈಗ ನಾವಿದು ಫ್ರೈ ಆಗುವಾಗ ಇದು ನಾವು ಎಷ್ಟು ಅಳತೆಯಲ್ಲಿ ಅಕ್ಕಿ ಹಾಕ್ತೀವಲ್ಲ ಅದರ 2 ಪಟ್ಟು ನೀರನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಟರೆ ಈಸಿ ಆಗುತ್ತೆ ಮತ್ತು ಸೇರಿಸಿ. ಸೊ ಬಾಯ್ಲ್ ಮಾಡ್ಲಿಕ್ಕೆ ಇಡ್ಲಾ? ಸೊ ಇವಾಗ ಎಷ್ಟು ಅಕ್ಕಿ ಹಾಕ್ತಿದ್ದೇವೆ ನಾವು? 1 ಕಪ್. ಇದರಲ್ಲಿ ಸೊ 2 ಕಪ್ ನೀರು ಹಾಕೋದಲ್ಲ? ನೀರು. ನೀವು ಹೇಳಿ ಎಷ್ಟು. ಓಕೆ. ನಾವು ಹೇಗೋ ಅಕ್ಕಿ ಹಾಕ್ತೇವಲ್ಲ, ಬಾಯ್ಲ್ ಆಗಿ ರೆಡಿ ಇರುತ್ತೆ, ಹಾಕಿ ಸಾಕ. ಈಗ ಅದು ಬಾಯ್ಲ್ ಆಗ್ತಾ ಇರುತ್ತೆ, ಅಷ್ಟೊತ್ತಿಗೆ ಇದು ಫ್ರೈ ಆಗಿರುತ್ತೆ. ಸ್ವಲ್ಪ ಜೀರಾ ಪೌಡರ್, ಅರುಣಾ ಮಸಾಲ, ಅದು ಜೀರಿಗೆ ಹುಡಿ, ಫ್ರೈ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್. ಇದರ ಪ್ರಮಾಣ ಹೇಗೆ ಅಂದರೆ ಜೀರಾ ಪೌಡರ್ ಅಕಸ್ಮಾತ್ 1/2 ಸ್ಪೂನ್ ಹಾಕಿದರೆ ನೀವು ಕೋರಿಯಂಡರ್ ಪೌಡರ್, ಕೊತ್ತಂಬರಿ ಬೀಜದ ಹುಡಿ 1 ಸ್ಪೂನ್ ಹಾಕಬೇಕು. 1/2 ಸ್ಪೂನ್ ಜೀರಾಗೆ 1 ಸ್ಪೂನ್ ಕೊರಿಯಾಂಡರ್. ಸೊ ಅರುಣಾ ಮಸಾಲ ಕೊರಿಯಾಂಡರ್ ಪೌಡರ್ ಹಾಕ್ಲಾ? ಹಾಂ, ಸಾಕು. ಸೊ ನಾವು ಜೀರಿಗೆ ಫುಲ್ ಹಾಕಿರ್ತೇವೆ, ಜೀರಿಗೆ ಸಹ ಹಾಕಿರ್ತೇವೆ, ಜೀರಿಗೆ ಹುಡಿ ಸಹ, ಜೀರಿಗೆ ಹುಡಿ ಕೂಡ ಹಾಕ್ತೇವೆ. ಅದಕ್ಕೆ ಜೀರಿಗೆ ನಾವು 1/2 ಹಾಕೋದು, ಕೊತ್ತಂಬರಿ ಹುಡಿಯನ್ನು 1 ಫುಲ್ ಹಾಕೋದು, ಮತ್ತು ಸ್ವಲ್ಪ ಅರಿಶಿನ ಹುಡಿ, ಅರುಣಾ ಮಸಾಲ, ಟರ್ಮರಿಕ್ ಪೌಡರ್ ಸಾಕು. ಪೊಟ್ಯಾಟೊ ಸ್ವಲ್ಪ. ಅದು ಬೇಯಿಸಿದ್ಯಾ? ಇಲ್ಲ ಅಲ್ಲ, ಬೇಯುತ್ತಿಲ್ಲ, ಇವಾಗ ಬೇಯೋದು. ಬಾಯ್ಲ್ ಮಾಡಿ ಇಟ್ಟು ಮತ್ತೆ ನಾವು ಕುಕ್ ಮಾಡಿದರೆ ಅದು ತುಂಬಾ ಸ್ಮ್ಯಾಶ್ ಆಗಿ ಹೋಗುತ್ತೆ, ಸಿಗೋದಿಲ್ಲ ಮುದ್ದೆ ತಿನ್ನಬೇಕಾದ್ರೆ. ಆಗುತ್ತೆ. ಹೌದು, ಮುದ್ದೆ ಆಗಿ ಹೋಗುತ್ತೆ. ಸೊ ಇವಾಗ ಕುಕ್ಕರಲ್ಲೇ ಬೇಯುತ್ತಲ್ಲ? ಹೌದು. ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ಪೌಡರ್ನ ಚೂರು ಹಾಕು. ಒಂದು ಸ್ಪೂನ್. ಹಾಫ್ ಪಿಂಚ್ ಸಕ್ಕರೆ, ಶುಗರ್ ಅಲ್ಲ? ಓಕೆ. ಈಗ ಪೊಟ್ಯಾಟೊ ಸ್ವಲ್ಪ ಅದು ರಾ ಇದೆ ಅಲ್ವಾ, ಸ್ವಲ್ಪ ಸ್ಮ್ಯಾಶ್ ಆಗಲಿ, ಅದಂದರೆ ಸ್ವಲ್ಪ ಬೇಯಲಿ. ಫ್ರೈ ಆದ ನಂತರ ಒಂಚೂರು ಉಪ್ಪು ಸೇರಿಸ್ಕೊಡ, ಆಮೇಲೆ ಉಪ್ಪು ಅಲ್ಲ? ಉಪ್ಪು ಹಾಕಿದ ನಂತರ ಯಾವುದೇ ತರಕಾರಿ ಮತ್ತೆ ಬೇಯಲಿಕ್ಕೆ ಕಷ್ಟ. ಕಷ್ಟ ಅದು. ಉಪ್ಪು ಹಾಕಿದ ನಂತರ ಯಾವುದು ಬೇಯುವುದಿಲ್ಲ ಅಷ್ಟು, ತುಂಬ ಲೇಟ್ ಆಗ್ತದೆ. ಅದಕ್ಕೆ ಲಾಸ್ಟಿಗೆ ಉಪ್ಪು ಹಾಕೋದು. ಹೌದು. ಎಣ್ಣೆ ಬಿಡ್ತಾ ಬಂತು. ಸೊ ಇವಾಗ ಅಕ್ಕಿಯನ್ನು ಹಾಕುವ. ತೊಳೆದು ಇಟ್ಟಿರಬೇಕು ಮೊದಲೇ, ತೊಳೆದು ಇಟ್ಕೊಂಡಿರೋದು ಅಕ್ಕಿ ಹಲ್ವಾ. ಇದಕ್ಕೆ ಯಾವ ಅಕ್ಕಿ ಹಾಕಬೇಕನ್ನೋದ್ರ ಇದೆಯಾ? ಅಂದರೆ ಬಾಸ್ಮತಿ ಬೇಕಂತಿಲ್ಲ ಇದಕ್ಕೆ, ಯಾಕೆಂದರೆ ಈ ಸಬ್ಬಸಿಗೆ ಸೊಪ್ಪಿನ ಫ್ಲೇವರ್ ಇದೆ, ಅದು ಅದರದೇ ಆದಂಥ ಒಂದು ಪರಿಮಳ ಉಂಟು. ಅದು ಬಾಸ್ಮತಿ ಅಕ್ಕಿ ಹಾಕುವಾಗ ನಿಮಗೆ ಆ ಪರಿಮಳ ಗೊತ್ತಾಗೋದಿಲ್ಲ. ಹಾಗಾಗಿ ಸೊ ಆರ್ಡಿನರಿ ನೀವು ಒಳ್ಳೆ ವೈಟ್ ರೈಸನ್ನು ರಾ ರೈಸ್ ಹಾಕಿದರೆ ಆಯಿತು. ಉಪ್ಪು ಹಾಕ್ಕೊಳ್ಳಿಲ್ಲ ಇನ್ನು. ಸೊ ಫಸ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟು ಖಾರಕ್ಕೆ ನಾವು ಈ ಮೆಣಸು, ಖಾರ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಬೋದು. ಇದೊಂದು, ಮತ್ತು ಸ್ವಲ್ಪ ಮೆಣಸಿನ ಹುಡಿ. ಸೊ ಅರುಣಾ ಮಸಾಲ ಸ್ವಲ್ಪ ಸಾಕು. ಚಿಲ್ಲಿ ಪೌಡರ್, ಯಾಕೆಂದರೆ ನಾವು ಹಸಿಮೆಣಸು ಹಾಕಿದ್ದೀವಿ. ಸ್ವಲ್ಪ ಖಾರದ ಪುಡಿ ಸಾಕು. ಈಗ ಪನ್ನೀರನ್ನು ಸೇರಿಸುವ. ಸೊ ಅದು ಫ್ರೈ ಮಾಡೋದು ಬೇಡ? ಪನ್ನೀರ್ ಫ್ರೈ ಮಾಡೋದು ಬೇಡ. ಪನ್ನೀರ್ ರಾ ಪನ್ನೀರು ಕ್ಯೂಬ್ ಆಗಿ ಫಸ್ಟ್ ಪನ್ನೀರನ್ನು ತೊಳ್ಕೊಳ್ಬೇಕು.
ಯಾಕೆಂದರೆ ಪನ್ನೀರ್ ಪ್ರಿಸರ್ವೇಟಿವ್ ಹಾಕಿ ಇಟ್ಟಿರ್ತಾರೆ, ಸೊ ಅದು ವಿನೆಗರಲ್ಲಿ ಇರುತ್ತೆ. ಸೊ ವಿನೆಗರ್ ತೆಕ್ಕೊಳ್ಬೇಕು ನಾವು, ತೊಳೆದು ಬಿಟ್ಟು ಮತ್ತು ಕ್ಯೂಬ್ ಆಗಿ ಕಟ್ ಮಾಡ್ಕೊಳ್ಬೇಕು. ಓಕೆ. ಉಪ್ಪು, ಹುಳಿಗೆ ಟೊಮೊಟೊ ಇದೆ, ಉಪ್ಪು ಹುಳಿ ಖಾರ ಎಲ್ಲ ಇದೆ. ಆಯಿತು. ಸೊ ಇನ್ನು ನೀರು ಹಾಕಿ ಮುಚ್ಚಿಟ್ರೆ ಆಯಿತು. ಆಯಿತಾ? ಸೊ ಹಾಕ್ಲಾ? ಹಾಂ, ಇದೆಲ್ಲ ನೀರು ಹಾಕಬೇಕಲ್ಲ? ಹಾಂ. ಎಷ್ಟು ವಿಸಿಲ್ ಆಗಬೇಕು ಅದು? ಇದು ಆ್ಯಕ್ಚುಲಿ ಟೈಮ್ ನೋಡಿಕೊಂಡು ಒಂದು 7 ಮಿನಿಟ್ಸ್ ಮ್ಯಾಕ್ಸಿಮಮ್ ಸಾಕು. ಓಕೆ, 7 ಮಿನಿಟ್ಸ್ ಇದ್ದರೆ ಆಗುತ್ತೆ. ಕುಕ್ಕಿಂಗ್ ಶೋಸ್ ಎಲ್ಲ ನೋಡ್ತಾ ಇರ್ತೀರಾ ನೀವು? ಟೈಮ್ ಸಿಕ್ಕಿದಾಗ ಇರೋದೆಲ್ಲ? ಹೌದು, ಆದಿತ್ಯವಾರ ಎಲ್ಲ ನೋಡೋದು. ಮಾಡ್ತಾ ಇರ್ತೀರಾ ಮನೆಯಲ್ಲಿ? ಹಾಂ, ಟ್ರೈ ಮಾಡ್ತಾ ಇರ್ತೀರಿ ನಿಮ್ಮದೇ ಒಂದು ಹೊಸತ್ತು ಏನಾದರೂ. ಆಫ್ ಮಾಡಿ. ಆಫ್ ಮಾಡಲಾ? ಸೊ ಸ್ವಲ್ಪ ಹೊತ್ತಾದ ನಂತರ ಓಪನ್ ಮಾಡಬೇಕು. ಯಾವಾಗಲೂ ಅದ್ರ ಪ್ರೆಷರ್ ಇದೆಯಲ್ಲ ಅದು ಹೋಗುತ್ತೆ. ಹೋದ ನಂತರ ಸ್ವಲ್ಪ ಕೂಲ್ ಆದ ನಂತರ ತೆಗಿಬೇಕು. ಈಗ ಪ್ರೆಷರ್ ಎಲ್ಲ ಹೋಗಿದೆ. ಸೊ ಈಗ ನಾವು ತೆಗಿಬೋದಾಯ್ತಾ? ರೆಡಿ ಆಗಿದೆಯಲ್ಲ? ಹಾಂ, ತೆಗಿಯಲ್ಲ. ಹಾಂ, ಓಕೆ, ರೆಡಿ ಆಗಿದೆ. ಈಗ ಸರ್ವಿಂಗ್ ಬೌಲಿಗೆ ಹಾಕೋಣ. ಹಾಂ, ಸರಿ. ಈಗ ಸಬ್ಬಸಿಗೆ ಮತ್ತು ಪನ್ನೀರ್ ರೈಸ್ ರೆಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೀಕ್ಷಕರೇ, ನೋಡಿದ್ರಲ್ಲ, ಸಬ್ಬಸಿಗೆ ಹಾಗೂ ಪನ್ನೀರ್ ರೈಸ್ ತುಂಬ ಒಳ್ಳೆ ಅರೋಮಾ ಬರ್ತಿದೆ, ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಅನಿಸುತ್ತೆ. ಅದಕ್ಕಿಂತ ಮುಂಚೆ ನೀವು ಇದು ಮಾಡೋ ವಿಧಾನವನ್ನು ಒಂದ್ಸರಿ ನೋಡ್ಕೊಂಡು ಬನ್ನಿ. ಸಬ್ಬಸಿಗೆ ಸೊಪ್ಪು ಹಾಗೂ ಪನ್ನೀರ್ ರೈಸ್ ತಯಾರಿಸುವ ವಿಧಾನ. ಮೊದಲಿಗೆ ಕುಕ್ಕರ್ನಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಗೋಡಂಬಿ, ಏಲಕ್ಕಿ, ಕರಿಮೆಣಸು, ಮರಾಠಿ ಮೊಗ್ಗು, ಲವಂಗ, ಚಕ್ಕೆ, ಜಾಯಿಪತ್ತ, ಜೀರಿಗೆ, ಈರುಳ್ಳಿ ಹಾಕಿ ಹುರಿದು ನಂತರ ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಟಾಣಿ, ಸಬ್ಬಸಿಗೆ ಸೊಪ್ಪು, ಅರುಣ ಜೀರಿಗೆ ಪುಡಿ, ಅರುಣ ಧನಿಯಾ ಪುಡಿ, ಅರುಣ ಅರಿಶಿನ ಪುಡಿ, ಆಲೂಗಡ್ಡೆ, ಕಿಚನ್ ಕಿಂಗ್ ಮಸಾಲ, ಚಿಟಕಿ ಸಕ್ಕರೆ, ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸು, ಅರುಣ ಮೆಣಸಿನ ಪುಡಿ, ಪನ್ನೀರ್, ಅಕ್ಕಿಯ 2ರಷ್ಟು ನೀರು ಹಾಕಿ 2ರಿಂದ 3 ವಿಸಿಲ್ ಬರುವವರೆಗೂ ಬೇಯಿಸಿದರೆ ಸಬ್ಬಸಿಗೆ ಸೊಪ್ಪು ಹಾಗೂ ಪನ್ನೀರ್ ರೈಸ್ ರೆಡಿ ಟು ಈಟ್. ವೀಕ್ಷಕರೇ, ಶ್ರೀಮತಿ ಶ್ರೀಲಕ್ಷ್ಮಿ ಅವರು ಸಬ್ಬಸಿಗೆ ಹಾಗೂ ಪನ್ನೀರ್ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು. ಇನ್ನೊಂದು ಯಾವ ಈಸಿ ಡಿಶ್ ಹೇಳ್ಕೊಡ್ತಾರೆ ಹೇಳಿ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಈಗ ನಾವು ಬಟಾಟೆ ಮತ್ತು ಪನ್ನೀರ್ದೊಂದು ಗ್ರೇವಿ, ಮಿಕ್ಸ್ಡ್ ವೆಜಿಟೇಬಲ್ ವಿತ್ ಪನ್ನೀರ್ ಆಗುತ್ತೆ. ಆಗ ಹೇಗಿದೆ? ತುಂಬಾ ಚೆನ್ನಾಗಿದೆ. ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲ ಇವರ ಸಹಭಾಗಿತ್ವದೊಂದಿಗೆ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಲಕ್ಷ್ಮಿ ಅವರು ಇವಾಗ ಯಾವ ಹೊಸ ಅಡುಗೆ ಹೇಳ್ಕೊಡ್ತಾರೆ ಹೇಳಿ ಅವರನ್ನೇ ಕೇಳೋಣ. ಮ್ಯಾಮ್, ಇವಾಗ ಯಾವುದು ಹೊಸ ಅಡುಗೆ ಹೇಳ್ಕೊಡ್ತಿದ್ದೀರಿ ನೀವು? ಈಗ ನಾವು ಬಟಾಟೆ ಮತ್ತು ಪನ್ನೀರ್ದೊಂದು ಗ್ರೇವಿ, ಬಟಾಟೆ ಮತ್ತು ಪನ್ನೀರ್ ಗ್ರೇವಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಏನು ಕೊಡಲಿ ಮೊದಲಿಗೆ? ಕಡಾಯಿ ಇಡಿ. ಕಡಾಯಿ ಕೊಡಲಾ? ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಕಿಚನಲ್ಲಿ ನಾವು ಉಪಯೋಗಿಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪ್ಯೂರ್, ಹೆಲ್ದಿ ಆ್ಯಂಡ್ ಟೇಸ್ಟಿ. ಸಾಕಾ? ಸಾಕು. ಓಕೆ, ಈಗ ನಾವು ಫಸ್ಟ್ ಆನಿಯನ್ ಇಂಥದ್ದು ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡ್ಕೊಳ್ಬೇಕಾ? ಓಕೆ. ವೈಟ್ ಗ್ರೇವಿ, ಆನಿಯನ್ ಗ್ರೇವಿ ಅಂತ. ಓಕೆ, ಸೊ ಮೊದಲಿಗೆ ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡೋದು? ಹೌದು. ಓಕೆ, ತಣ್ಣಗೆ ಮಾಡಿಕೊಂಡು
ಗ್ರೈಂಡ್ ಮಾಡಿಟ್ರೆ ಅದೊಂದು ಆನಿಯನ್ ಪೇಸ್ಟ್ ಆಗುತ್ತೆ. ಜಿಂಜರ್ ಗಾರ್ಲಿಕ್ ಹೇಗೂ ಪೇಸ್ಟ್ ರೆಡಿ ಉಂಟು. ಓಕೆ. ಗ್ರೇವಿ ಅಂತ ಹೇಳಿದರೆ ಥಿಕ್ನೆಸ್ ಬರಬೇಕಲ್ಲ. ಹೌದು, ಅದು ಹಾಗೆ. ಚಪಾತಿ ಒಟ್ಟಿಗೆಲ್ಲ ತಿನ್ನಕ್ಕೆ ಅಲ್ಲ? ಹೌದು. ರೈಸ್ ಒಟ್ಟಿಗೆ ತಿನ್ಬೋದಾ ಇದು? ಹಾಂ, ರೈಸ್ ಒಟ್ಟಿಗೆ Semi gravy ಆದರೆ type. ಕರೆಕ್ಟಾಗಿ ಒಳ್ಳೆ ಕಾಂಬಿನೇಷನ್ ಅಂದರೆ ಚಪಾತಿ, ಪೂರಿಗೆ, ಹಾಂ. ನಾನು, ಬಟರ್ ರೋಟಿ ಅದಕ್ಕೆಲ್ಲ ಒಳ್ಳೆಯದಾಗುತ್ತೆ. ಸ್ವಲ್ಪ ಇದು ರೆಡ್ ಆಗಬೇಕು. ಸ್ವಲ್ಪ ಸ್ಮೂತ್ ಆದ ನಂತರ ಮಿಕ್ಸಿಗೆ ಹಾಕುವ. ನಾವು 2 ಮೆಥಡಲ್ಲಿ ಇದನ್ನು ಮಾಡ್ಬೋದು. ಆನಿಯನನ್ನು ಫ್ರೈ ಮಾಡಿ ಇದನ್ನೇ ಗ್ರೈಂಡ್ ಮಾಡಿಕೊಂಡು ಪುನಃ ಟೊಮೆಟೊ ಮತ್ತು ಕ್ಯಾಶ್ಯೂ ನಟ್ಟನ್ನು ಕೂಡ ಗ್ರೈಂಡ್ ಮಾಡಿ ಮಾಡಬೇಕು. ಅದಕ್ಕೆ ನಾನೀಗ ಎಂತ ಮಾಡ್ತೇನೆ, ಆನಿಯನ್ ಒಟ್ಟಿಗೆ ಟೊಮೊಟೊ ಮತ್ತು ಕ್ಯಾಶ್ಯೂ ನಟ್ಟನ್ನು ಕೂಡ ಒಟ್ಟಿಗೆ ಹಾಕ್ತೀವಿ. ಓಕೆ. ಆ್ಯಡ್ ಮಾಡಿಬಿಟ್ಟು 2-3 ಸೇರಿಸಿ ಒಟ್ಟಿಗೆ ಗ್ರೈಂಡ್ ಮತ್ತೆ ಗ್ರೈಂಡ್ ಮಾಡಿದರೆ ಮತ್ತೆ ಹಾಕುವ. 2 ಆನಿಯನ್ನು, 1 ಟೊಮೆಟೊ ಹಾಕಿದ್ದೀನಿ. 1 ಟೊಮ್ಯಾಟೊ. ಓಕೆ. 2 ಸಾರಿ ಮಿಕ್ಸಿಗೆ ಹಾಕೋದು ಉಳಿತದೆ. ಹೌದು, ಒಮ್ಮೆಲೆ time save ಎಲ್ಲ. ಆಗುತ್ತೆ. ಹೌದು. ವಾಪಸ್ ಇದಕ್ಕೆ ಇದು ಹುಳಿ ಟೊಮ್ಯಾಟೊ ಹಾಕಬೇಕಾ ಅಲ್ಲ ನಾರ್ಮಲ್? ಹಾಂ, ಇದಕ್ಕೆ ನಾರ್ಮಲ್ ಟೊಮೆಟೊ ಹಾಕಿದ್ದೀನಿ ಈಗ. ಮತ್ತೆ ಇನ್ನೊಮ್ಮೆ ನಾವು ಗ್ರೇವಿ ಮಾಡಲಿಕ್ಕೆ ರೆಡಿ ಮಾಡ್ತೇವಲ್ಲ, ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಈ ಟೊಮೊಟೊ ಹಾಕಿದ್ದೇನೆ. ಇನ್ನೊಂದು ನಾಟಿ ಟೊಮೊಟೊ ಅಂತಂತಲ್ಲ, ಅದನ್ನು ಮತ್ತೆ ಸ್ವಲ್ಪ ಹುಳಿ ಇರೋದು. ಡಿಶಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸ್ಮೂತ್ ಆಗಬೇಕಿದೆ ಟೊಮ್ಯಾಟೊ ಕೂಡ ಸ್ಮೂತ್ ಆಗೋವರೆಗೆ ಮಾತಾಡ. ಸ್ಮೂತ್ ಆದಮೇಲೆ ಗ್ರೈಂಡ್. ಈಗ ಚೂರು ಆ್ಯಡ್ ಮಾಡ್ಕೊಳ್ಳುವ. ಉಪ್ಪು ಸ್ವಲ್ಪ ಮಾತ್ರ. ಇದನ್ನು ಆಫ್ ಮಾಡುವ. ಇದು ಆಯ್ತಿದೆ. ಈಗ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ತೀವಿ. ಸೊ ಸ್ವಲ್ಪ ಇರಲಿ ಹಾಗೆ. ಈಗ ಮಿಕ್ಸಿಗೆ ಹಾಕೋದು. ನೀರು ಹಾಕ್ಲಿಕ್ಕಿಲ್ಲ ಇದಕ್ಕೆ? ಬೇಡ. ಸೊ ತುಂಬ ಪೇಸ್ಟ್ ಆಗಬೇಕಲ್ಲ? ಫೈನ್ ತುಂಬ. ಹಾಂ, ನೀರು ಬೇಡ. ಬೇಕಾದರೆ ಆಮೇಲೆ ಬೇಕಾದರೆ ಹಾಕೋದು. ಸಾಕಲ್ಲ? ಸಾಕು. ಇದೀಗ ಬಾಣಲಿಗೆ ಎಣ್ಣೆ ಹಾಕಿ. ಇದು ಪೇಸ್ಟ್ ಈಗ ರೆಡಿ ಇದೆ. ಸೊ ಎಣ್ಣೆ ಹಾಕಬೇಕಾ? ಹಾಂ. ಸೊ ನಮ್ಮ ಕಿಚನಲ್ಲಿ ಉಪಯೋಗಿಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾಯ್ತಾ ಇದೆ. ಈಗ ಸ್ವಲ್ಪ ಜೀರಿಗೆ ಹಾಕೊಳ್ಳುವ. ಜೀರಿಗೆ, ಚಕ್ಕೆ ಇದೆಲ್ಲ ಇಡಿಯಾಗಿ ಹಾಕೋದು. ಚಕ್ಕೆ, ಚಕ್ರ, ಲವಂಗ, ಏಲಕ್ಕಿ ಮತ್ತು ಸ್ವಲ್ಪ ಪೆಪ್ಪರ್. ಇಡಿಯ ಖಾಲಿ ಸ್ಮೆಲ್ಗೋಸ್ಕರ. ಹೌದು. ಅದೀಗ ಫ್ರೈ ಆಗ್ತಾ ಇದೆ. ಪರಿಮಳ ಬಂದ ಕೂಡಲೇ ಆನಿಯನ್ ಹಾಕುವ. ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕುವ. ಇವಾಗ ಎಷ್ಟು ಟೊಮ್ಯಾಟೊ ಹಾಕಿದ್ದೀರಿ ನಾವು? ಇವಾಗಲೇ 1, 2 ಟೊಮ್ಯಾಟೊ ಮತ್ತು 1 ಆನಿಯನ್ ಅಲ್ಲ? ಆನಿಯನ್. ಈಗ ಇದಕ್ಕೆ ಬೇಕಾಗಿರುವಷ್ಟು ಮಾತ್ರ, ಇಷ್ಟು ಕ್ವಾಂಟಿಟಿಗೆ ಬೇಕಾಗಿರುವಷ್ಟು ಮಾತ್ರ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ಯಾಕೆಂದರೆ ನಾವು ಮಿಕ್ಸಿಯಲ್ಲಿ ಮಾಡುವಾಗ ಉಪ್ಪು ಹಾಕಿದ್ದೇವೆ, ಬಟಾಟೆ ಬೇಯಿಸುವಾಗ ಉಪ್ಪು ಹಾಕಿದ್ದೇವೆ. ಸೊ ಇದಕ್ಕೆ ಬೇಕಾದಷ್ಟು ಮಾತ್ರ ಉಪ್ಪು, ಸ್ವಲ್ಪ ಉಪ್ಪು ಹಾಕಿದರೆ ಸಾಕಲ್ಲ? ಓಕೆ. 1 ಚಿಟಿಕೆ ಸಕ್ಕರೆ.
ಸಕ್ಕರೆ ಎಲ್ಲ ಆಪ್ಷನ್ ಅಲ್ಲ, ನಮಗೆ ಬೇಕಾದರೆ ಸಕ್ಕರೆ ಹಾಕೋದು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೂರು, ಹಾಂ, ಸ್ವಲ್ಪ ಅರಿಶಿನ ಹುಡಿ, ಅರುಣ ಮಸಾಲ, ಟರ್ಮರಿಕ್ ಪೌಡರ್ ಸಾಕು, ಮತ್ತು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಬೀಜ. ಸೊ ಅರುಣ ಮಸಾಲ, ಜೀರಾ ಪೌಡರ್, ಕೊರಿಯಾಂಡರ್ ಪೌಡರಾ? ಹಾಂ, ಅರುಣ ಮಸಾಲ, ಕೊರಿಯಾಂಡರ್ ಪೌಡರ್ ಸಾಕು. ಇದಕ್ಕೂ ಜೀರಿಗೆ ಫುಲ್ ಹಾಕ್ತೇವೆ, ಆಮೇಲೆ ಪೌಡರ್ ಕೂಡ ಹಾಕ್ತೀವಲ್ಲ? ಸ್ವಲ್ಪ ಅದು ಜೀರಿಗೆ ಒಳ್ಳೆ ಪರಿಮಳ ಬರುತ್ತೆ ಮತ್ತೆ. ಯಾವ್ದು ಫುಲ್ ಹಾಕೋದು ಪರಿಮಳಕ್ಕೆ? ಹೌದು. ಓಕೆ. ಈಗ ಗ್ರೀನ್ ಚಿಲ್ಲಿ ಕೂಡ ಸೀಳಿದ್ದು ಹಾಕೋದು, ಬೇಡದವರು ಸಣ್ಣಗೆ ಚಾಪ್ ಮಾಡಿ ಹಾಕಿದರೆ ಮಕ್ಕಳಿಗೆಲ್ಲ ಬಾಯಿಗೆ ಸಿಕ್ಕಿದ್ರೆ ಕಷ್ಟ. ಆಗ ಇದನ್ನು ಹಾಕಿದರೆ ಜಸ್ಟ್ ಓಪನ್ ಮಾಡಿ ಹಾಕಿದ್ರೆ ಅದು ಟೇಸ್ಟ್ ಕೂಡ ಬರುತ್ತಲ್ಲ ಅದು. ಓಕೆ. ಸ್ವಲ್ಪ ಇದು ಚಿಲ್ಲಿ ಪೌಡರ್? ಹೌದು. ಓಕೆ. ಅರುಣ ಮಸಾಲ, ಅದು ಚಿಲ್ಲಿ ಪೌಡರ್ ಸಾಕು. ಇದು ತುಂಬ ಖಾರ ಇರುತ್ತಾ ತಿನ್ನೋಕ್ಕೆ? ಇಲ್ಲ, ನಮಗೆ ಹೇಗೆ ಬೇಕೋ ಹಾಗೆ. ನಮಗೆ ಮಕ್ಕಳಿಗೆ ಖಾರ ಬೇಕು ಹೇಳಿದರೆ, ನಮ್ಗೆ ಬೇಕಿದ್ದರೆ ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಹಾಕ್ಕೊಳ್ಬೇಕು. ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಲಿಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಹೀಗೆ ಬಾಡಿಸ್ಕೊಳ್ಳೋದು. ಗ್ರೈಂಡ್ ಮಾಡಿಟ್ಟಿದ್ದೀವಲ್ಲ ಅದನ್ನು ಸೇರಿಸಿದರೆ ಆಯಿತು. ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ, ಅದು ಆಲ್ರೆಡಿ ನಾವು ಫ್ರೈ ಮಾಡಿದ್ದೇವೆ, ಹಸಿ ಸ್ಮೆಲ್ ಏನಿಲ್ಲ. ಸ್ವಲ್ಪ ಎಣ್ಣೆ ಒಟ್ಟಿಗೆ ಅದು ಮಿಕ್ಸ್ ಆಗಿ ಇದರ ಟೇಸ್ಟ್ ಕೂಡ ಅದಕ್ಕೆ. ಹೌದು. ನಾವೀಗ ಪೊಟಾಟೊ ಎಲ್ಲ ಬೇಯಿಸಿಟ್ಟಿದ್ದೇವಲ್ಲ, ಅದನ್ನು ಹಾಕುವಾಗ ಸರಿ ಆಗ್ತದೆ. ಮತ್ತೆ ಬೈ ಚಾನ್ಸ್ ಇನ್ನೂ ಸ್ವಲ್ಪ ನೀರು ಬೇಕಂದ್ರೆ ನೀರು ಹಾಕೊಳ್ಬೋದಾ? ಹೌದು. ಓಕೆ. ಬಾಯ್ಲ್ ಆಗುವಾಗ ನೀರು ಎಷ್ಟು ಬೇಕು ತಿಕ್ನೆಸ್ ನೋಡಿಕೊಂಡು ಆ್ಯಡ್ ಮಾಡಿದರೆ ಆಯಿತು. ಈಗಿದೆಲ್ಲ ಕ್ಲೀನಾಗಿ ಫ್ರೈ ಆಗಿದೆ. ಇದನ್ನು ಸೇರಿಸುವ ಈಗ. ಮೊದಲೇ ಬೇಯಿಸಿದಂಥ ಆಲೂ ಹಾಗೂ ಮಟರ್ ಅಲ್ಲ? ಬಟಾಣಿ. ಓಕೆ. ಇವಾಗ ನೀರು ಬಿಡುತ್ತಾ ಅಂತಲ್ಲ ಅದರದ್ದು? ಹೌದು, ಅದರಲ್ಲಿರೋ ನೀರು ಗೊತ್ತಾಗತ್ತೆ ಇವಾಗ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು. ಓಕೆ. ಸ್ವಲ್ಪ ಬಾಯ್ಲ್ ಆಗಲಿ. ಈಗ ನಾವು ಕಿಚನ್ ಕಿಂಗ್ ಮಸಾಲ ಕೂಡ ಹಾಕುವ. ಈಗ ಸ್ವಲ್ಪ ನೀರು ಸೇರಿಸ್ಬೋದು. ಕುದಿಬೇಕಲ್ಲ ಇದು? ಹೌದು, ಚೆನ್ನಾಗಿ ಕುದಿಯುವಾಗ ತುಂಬ ನಾವೀಗ ಬೇಕಂತ ಇಲ್ಲ ಇರಬೇಕಲ್ಲ, ಯಾಕಂದರೆ ಇದು ವಾಪಸ್ ಅಂದರೆ ಬೆಂದದ್ದು ಪೊಟ್ಯಾಟೊ ಬೆಂದಿದ್ದಲ್ಲ. ಸೊ ಈಗ ಬೇಯಿಸ್ಲಿಕ್ಕೆ ಯಾವುದೂ ಇಲ್ಲ. ಅದು ಬೆಂದದ್ದೆಲ್ಲ ಒಟ್ಟಿಗೆ ಎಲ್ಲ ಮಸಾಲೆ ಮಿಕ್ಸ್ ಆದ ಕೂಡಲೇ ಈಗ ನಾವು ಪನ್ನೀರನ್ನು ಸೇರಿಸಿದರೆ ಒಂದು ಕುದಿ ಬಂದರೆ ಆಗುತ್ತೆ. ಓಕೆ. ಎಲ್ಲ ವೆಜಿಟೇಬಲ್ಸ್ ಇದೆ ಇದರಲ್ಲೆಲ್ಲ. ನಾವು ಮಕ್ಕಳಿಗೆ ವೆಜಿಟೇಬಲ್ ತಿನ್ನೋದಿಲ್ಲ ಅಂತ ಹೇಳಿದರೆ ಈಗ ಬರೀ ಬಟಾಟೆ ಅಲ್ಲ, ಅದರೊಟ್ಟಿಗೆ ಬೀನ್ಸು ಕ್ಯಾರೆಟ್ ಕೂಡ ಸೇರಿಸಿ ಮಾಡ್ಬೋದು. ಮಿಕ್ಸ್ಡ್ ವೆಜಿಟೇಬಲ್ ವಿತ್ ಪನ್ನೀರ್ ಆಗುತ್ತೆ. ಆಗ ಸ್ವಲ್ಪ ಕುದಿ ಬಂದರೆ ಸಾಕು. ಇದೀಗ ಚೆನ್ನಾಗಿ ಕುದೀತಾ ಇದೆ ಅಲ್ಲ? ಆಯಿತು. ಸೊ ಆಫ್ ಮಾಡಿ. ಆಫ್ ಮಾಡಿ. ಸರ್ವಿಂಗ್ ಬೌಲಿಗೆ ಹಾಕಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬೇಕು. ಬಟಾಟೆ ಮತ್ತು ಪನ್ನೀರ್ ಗ್ರೇವಿ ರೆಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
ವೀಕ್ಷಕರೇ ನೋಡಿದ್ರಲ್ಲ, ಶ್ರೀಲಕ್ಷ್ಮಿಯವರು ಬಂದು ಪೊಟ್ಯಾಟೊ ಹಾಗೂ ಪನ್ನೀರ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳಿಕೊಟ್ರು. ನೀವು ಬರ್ಕೊಂಡಿಲ್ಲ ಅಂದರೆ ಇನ್ನೊಂದ್ಸರಿ ಮಾಡೋ ವಿಧಾನವನ್ನು ಒಂದ್ಸರಿ ನೋಡ್ಕೊಂಡು ಬನ್ನಿ. ಆಲೂ ಪನ್ನೀರ್ ಗ್ರೇವಿ ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಈರುಳ್ಳಿ, ಗೋಡಂಬಿ, ಟೊಮ್ಯಾಟೊ ಹಾಕಿ ಹುರಿದು ತಣ್ಣಗಾದ ನಂತರ ರುಬ್ಬಿಟ್ಟುಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಜೀರಿಗೆ, ಚಕ್ಕೆ, ಮರಾಠಿ ಮೊಗ್ಗು, ಏಲಕ್ಕಿ, ಲವಂಗ, ಕರಿಮೆಣಸು, ಈರುಳ್ಳಿ ಹಾಕಿ ಹುರಿದು ತದನಂತರ ಟೊಮ್ಯಾಟೊ, ಉಪ್ಪು, ಚಿಟಿಕೆ ಸಕ್ಕರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರುಣಾ ಜೀರಿಗೆ ಪುಡಿ, ಹಸಿಮೆಣಸು, ಅರುಣಾ ಮೆಣಸಿನ ಪುಡಿ, ರುಬ್ಬಿದ ಮಿಶ್ರಣ ಹಾಕಿ ಹುರಿದು ಬಳಿಕ ಬೇಯಿಸಿದ ಬಟಾಣಿ ಹಾಗೂ ಆಲೂಗಡ್ಡೆ, ಕಿಚನ್ ಕಿಂಗ್ ಮಸಾಲ, ಸ್ವಲ್ಪ ನೀರು ಹಾಕಿ ಕುದಿಸಿ ಆ ಬಳಿಕ ಪನ್ನೀರ್ ಸೇರಿಸಿ ಕುದಿಸಿಕೊಂಡರೆ ಆಲೂ ಪನ್ನೀರ್ ಗ್ರೇವಿ ಸವಿಯಲು ಸಿದ್ಧ. ಸೊ ಟೇಸ್ಟ್ ಮಾಡೋಣ ಮ್ಯಾಮ್. ಸಬ್ಬಸ್ಸಿಗೆ ಹಾಗೂ ಪನ್ನೀರ್ ರೈಸ್ ಅಲ್ಲ, ಹೌದು. ತುಂಬ ಕಲರ್ಫುಲ್ ಆಗಿದೆ. ಸ್ಮೆಲ್, ಅರೋಮಾ ಕೂಡ ಒಳ್ಳೆ ಬರ್ತಿದೆ. ಪೊಟ್ಯಾಟೊ ಹಾಗೂ ಪನ್ನೀರ್ ಗ್ರೇವಿ ಅಲ್ಲ? ಗ್ರೇವಿ, ಹೌದು. ಓಕೆ. ಸೊ ಪನ್ನೀರ್ ಎಲ್ಲ ಪನ್ನೀರ್. ನಿಮಗೆ ಕೂಡ ಪನ್ನೀರ್ ಇಷ್ಟವಾ? ನನ್ನ ಫೇವ್ರೆಟ್ ಪನ್ನೀರ್ ಆ್ಯಕ್ಚುಲಿ. ಟೇಸ್ಟ್ ಮಾಡಿ ನಾವು. ಓಕೆ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಸಬ್ಬಸ್ಸಿ ಸ್ಮೆಲ್ ಕೂಡ ಬರ್ತದೆ. ಕರೆಕ್ಟ್ ಆಗಿದೆ, ಅಂದರೆ ಎಲ್ಲ ಓವರ್ ಕುಕ್ ಆಗಲಿಲ್ಲ, ಕರೆಕ್ಟ್ ಆಗಿದೆ ಎಲ್ಲ. ಇದು ಚೆಂದ ಆಗಿದೆ. ಗ್ರೇವಿ ಕೂಡ ಸರಿಯಾಗಿದೆ, ಕರೆಕ್ಟ್ ಆಗಿದೆ. ತುಂಬ ಒಳ್ಳೆ ಟೇಸ್ಟ್. ನಾವು ಫಸ್ಟ್ ಟೈಮ್ ತಿಂತಿರೋದು ಇದು. ನಮ್ಮ ಕಿಚನ್ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್? ಓಕೆ. ಒಂದು ಈ ಜಾಗದಲ್ಲಿ ನನಗೆ ಗೊತ್ತಿದ್ದಾಗೆ ಕರಾವಳಿಯಲ್ಲಿ ಸಬ್ಬಸಿಗೆ ಸೊಪ್ಪು ಯೂಸ್ ಮಾಡೋದು ತುಂಬ ಕಡಿಮೆ. ಹಾಂ, ಹಾಗೆ ನನಗೆ ಇದನ್ನೊಂದು ನಿಮಗೆ ಎಲ್ಲ ಹೇಳಿಕೊಟ್ಟಾಗೆ ಆಯಿತು ಅಷ್ಟೇ. ಹೌದು. ಫುಲ್ ಮ್ಯಾಂಗ್ಳೂರ್ ಇವಾಗ ನೋಡ್ತಾ ಇದೆ. ನೀವೊಂದು ಸಬ್ಬಸಿಗೆ ಸೊಪ್ಪಿದು ಒಂದು ಅಡುಗೆ ಹೇಳ್ಕೊಟ್ರಿ. ತುಂಬ ಒಳ್ಳೆ ಟೇಸ್ಟ್ ಕೂಡ ಇದೆ ಅದು. ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್ ಮ್ಯಾಮ್. ಹೀಗೆ ಬರ್ತಾ ಇರಿ. ನಿಮಗೆ ಕೂಡ, ನಮ್ಮ ಟಿವಿಗೆ ಕೂಡ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಒಳ್ಳೆ ಅಡುಗೆ ಹೇಳಿಕೊಟ್ಟೋದಕ್ಕೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲಿನ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ಸ್. ಹಾಗೂ ಅರುಣಾ ಮಸಾಲ ಇದರಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ಸ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಮ್ಯಾಮ್. ನೋಡಿರಲ್ಲ ವೀಕ್ಷಕರೇ, ಶ್ರೀಲಕ್ಷ್ಮಿಯವರು ಬಂದು 2 ಹೊಸದಾದ ಖಾದ್ಯವನ್ನು ಹೇಳಿಕೊಟ್ರು. ಪನ್ನೀರ್ ಮತ್ತು ಸಬ್ಸಿಗೆ ಸೊಪ್ಪಿನ ರೈಸ್ ಹಾಗೂ ಪನ್ನೀರ್ ಪೊಟ್ಯಾಟೊ ಗ್ರೇವಿ ತುಂಬಾ ಟೇಸ್ಟಿಯಾಗಿತ್ತು. ತುಂಬ ಈಸಿ ಕೂಡ, ಪೌಷ್ಟಿಕ ಆಹಾರ ಕೂಡ. ಸೊ ಇವತ್ತಿನ ಈ ಸಂಚಿಕೆ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಮ್ಮೆ ಇನ್ನೊಂದು ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು. ತುಂಬಾ ಒಳ್ಳೇದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್.